ಎಸ್, ಉಡುಪಿಯಲ್ಲಿ ಕ್ವಾರಂಟೈನ್ನಲ್ಲಿ ಇದ್ದಂಥ ವ್ಯಕ್ತಿಯೊಬ್ಬರು ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಮೇ 5ರ ಬಳಿಕ ಮಹಾರಾಷ್ಟ್ರದಿಂದ ಬಂದಿದ್ದಂಥ ವ್ಯಕ್ತಿಯನ್ನ ಕ್ವಾರಂಟೈನ್ ಮಾಡಲಾಗಿತ್ತು ನಿಯಮಗಳ ಪ್ರಕಾರ. ಉಡುಪಿ ಜಿಲ್ಲೆಯ ಕುಂದಾಪುರ ಮೂಲದ ವ್ಯಕ್ತಿ ಇವರು 2 ದಿನಗಳ ಹಿಂದೆ ಇದೀಗ ಮಣಿಪಾಲ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು. ಅವರ ಗಂಟಲ ದ್ರವದ ಮಾದರಿಯನ್ನು ಕಳುಹಿಸಿಕೊಡಲಾಗಿತ್ತು. ಸೊ ಇದೀಗ ಅವರ ರಿಪೋರ್ಟ್ಗಾಗಿ ಜಿಲ್ಲಾಡಳಿತ ವೆಯ್ಟ್ ಮಾಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಮೊದಲು ಚಿಕಿತ್ಸೆಗಾಗಿ ಕುಂದಾಪುರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಳು ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾರೆ. ಇದೀಗ ಅವರ ಸ್ಯಾಂಪಲನ್ನು ಕಳಿಸಲಾಗಿದೆ. ಅದರ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದೆ ಜಿಲ್ಲಾಡಳಿತ ಎನ್ನುವಂತಹ ಮಾಹಿತಿಗಳು ಇದೀಗ ಸಿಗ್ತಾ ಇದೆ. ಮೇ 5ರ ಬಳಿಕ ಇವರು ಬಂದಿದ್ದರು. ಮಹಾರಾಷ್ಟ್ರದಿಂದ ಬಂದಂಥ ಇವರನ್ನು ಸರ್ಕಾರಿ ನಿಯಮಗಳ ಅನುಸಾರ ಕುಂದಾಪುರ ಭಾಗದಲ್ಲಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂತಹ ಮಾಹಿತಿಗಳು, ಆ ಸಂದರ್ಭದಲ್ಲಿ ಅವರನ್ನು ಕುಂದಾಪುರದ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಕ್ರಿಯೆಗಳಾಗಿತ್ತು. ಆದರೆ ಅಲ್ಲಿಂದ ಬಳಿಕ ಮತ್ತೆ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನು ಅಪ್ಪಿದ್ದಾರೆ. ಸೊ ಇದೀಗ ಅವರ ಒಂದು ಸ್ಯಾಂಪಲನ್ನು ಕಳಿಸಲಾಗಿದೆ. 2 ದಿನಗಳ ಹಿಂದೆ ಕಳಿಸಲಾಗಿತ್ತು. ಸೊ ಇದೀಗ ಅದರ ರಿಪೋರ್ಟ್ಗಾಗಿ ವೆಯ್ಟ್ ಮಾಡಲಾಗ್ತಾ ಇದೆ. ಇನ್ನು ಮೃತದೇಹವನ್ನು ಅವರ ಮನೆಯವರಿಗೆ ಹಸ್ತಾಂತರ ಮಾಡಬೇಕಿದ್ರೂ ಕೂಡ ಆ ಒಂದು ವರದಿಯನ್ನು ಕಾಯುವಂಥದ್ದು ಅನಿವಾರ್ಯ ಆಗಿದೆ. ಸೊ ಹೀಗಾಗಿ ವರದಿ ಬರೋದಕ್ಕೆ ಈಗ ಜಿಲ್ಲಾಡಳಿತ ವೆಯ್ಟ್ ಮಾಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಎಸ್, ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ 6 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ವು. ಆ ಮೂಲಕ ಒಂದು ಆಘಾತ ಎದುರಾಗಿತ್ತು. ಸೊ ಇದೀಗ ತಿಳಿದು ಬರ್ತಾ ಇರುವಂಥ ಮಾಹಿತಿ ಪ್ರಕಾರ 2 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕುಂದಾಪುರ ಮೂಲದ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಅವರ ರಿಪೋರ್ಟ್ಗಾಗಿ ಈಗ ಕಾಯಲಾಗ್ತಾ ಇದೆ. ಅಂದರೆ ಇವತ್ತು ಅನೇಕರ ರಿಪೋರ್ಟ್ಗಳು ಬರ್ತಾ ಇದೆ. ಹೈ ರಿಸ್ಕ್ ಕೇಸ್ನ ರಿಪೋರ್ಟ್ಗಳು ಇವತ್ತು ಬರುತ್ತೆ ಎನ್ನುವಂಥ ವಿಚಾರವನ್ನು ಆರೋಗ್ಯ ಇಲಾಖೆಯ ಮೂಲಗಳು ಬಹಿರಂಗಪಡಿಸಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಈಗ ವೆಯ್ಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ 12 ಗಂಟೆ ಹೊತ್ತಿಗೆ ರಿಪೋರ್ಟ್ಗಳು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಇವರ ಒಂದು ರಿಪೋರ್ಟ್ಗಳು ಕೂಡ ಲಭಿಸುತ್ತೆ ಅನ್ನುವಂಥ ನಿರೀಕ್ಷೆಗಳು ಇಲ್ಲಿರುವಂಥದ್ದು. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಗೌತಮ್. ಎಸ್, ಅಂದ್ರೆ ಕುಂದಾಪುರ ಮೂಲದ ವ್ಯಕ್ತಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು, ಕ್ವಾರಂಟೈನ್ ನಲ್ಲಿ ಇದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಏನಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ರ, ಏನು ಎತ್ತ ಅನ್ನುವಂಥದ್ದು ಶ್ರೀಕಾಂತ್ ಈಗ? ಹೌದು ಗೌತಮ್, ಏನೊಂದು ಕಳೆದ 48 ದಿನಗಳಿಂದ ಒಂದು ಪಾಸಿಟಿವ್ ಪ್ರಕರಣ ಇಲ್ಲದೆ ಏನೊಂದು ಗ್ರೀನ್ ಝೋನ್ ಅಲ್ಲಿ ಇದ್ದಿರ್ತಕ್ಕಂಥ ಉಡುಪಿ ಜಿಲ್ಲೆಗೆ ಇದೀಗ ಮತ್ತಷ್ಟು ಸಂಕಟ ಎದುರಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಿನ್ನೆ ದಿನ ಅಂತ ಹೇಳಿದ್ರೆ ದುಬೈಯಿಂದ ಬಂದಿರತಕ್ಕಂತಹ ಏನೊಂದು 5 ಮಂದಿಗೂ ಕೂಡ ಏನೊಂದು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಸಂಜೆಯೂ ಕೂಡ 1 ವರ್ಷದ ಮಗುವಿಗೂ ಕೂಡ ದುಬೈನಿಂದ ಬಂದಿರತಕ್ಕಂಥ ಮಗುವಿಗೂ ಕೂಡ ಕೊರೋನಾ ಪಾಸಿಟಿವ್ ಪತ್ತೆಯಾಗಿರ್ತಕ್ಕಂಥ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳೋದಾದ್ರೆ ಏನೊಂದು 6 ಒಂದು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆದ್ರೆ ಇಂದು ಕೂಡ ಅಂತ ಹೇಳಿದ್ರೆ ಮೇ ಆರಂಭದಲ್ಲಿ ಏನೊಂದು ಮಹಾರಾಷ್ಟ್ರದಿಂದ ಸೇವಾ ಸಿಂಧು ಆಪ್ ಮೂಲಕ ಬಂದಿರತಕ್ಕಂತ ವ್ಯಕ್ತಿ ಏನೊಂದು ಎದೆನೋವು ಕಾಣಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಬಳಿಕ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಯಿತು. ಆ ಬಳಿಕ ಅಲ್ಲಿ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ಇದೀಗ ಜಿಲ್ಲಾಡಳಿತ ಅವರ ಒಂದು ಗಂಟಲು ದ್ರವ ಪರೀಕ್ಷೆಗಾಗಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಈಗ ಅವರ ಗಂಟಲು ದ್ರವ ಪರೀಕ್ಷೆಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಗೊತ್ತು. ಎಸ್, ಅಂದ್ರೆ ಆ ಅನಾರೋಗ್ಯ ಏನಾಗಿತ್ತು, ಆರೋಗ್ಯದಲ್ಲಿ ಏರುಪೇರು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿತ್ತು ಅನ್ನುವಂಥದ್ದು? ಅಂದ್ರೆ ಅವರು ಕುಂದಾಪುರದ ಕ್ವಾರಂಟೈನ್ ಸೆಂಟರ್ ನಲ್ಲಿ ಇರುವಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಒಂದು ಎದೆನೋವು ಕಾಣಿಸಿಕೊಂಡಿತ್ತು. ಆ ಬಳಿಕ ಅವರು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಲ್ಲಿ ಒಂದು ಸಣ್ಣ ಪ್ರಮಾಣದ ಅಂತ ಹೇಳಿದ್ರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ದಯವಿಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ಹೋಗಿ ಅಂತಕ್ಕಂಥದ್ದು ಒಂದು ಸೂಚನೆಯನ್ನು ವೈದ್ಯರು ಕೊಡ್ತಾರೆ. ಆ ಬಳಿಕ ಅವರು ನೇರವಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಲ್ಲಿಯೂ ಕೂಡ ಅವರಿಗೆ ಎದೆನೋವಿನ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಆ ಬಳಿಕ ಅಂತ ಹೇಳಿದ್ರೆ 2 ದಿನಗಳ ಬಳಿಕ ಅವರು ಮತ್ತಷ್ಟು ಅಂತ ಹೇಳಿದ್ರೆ ಏನೊಂದು ಹೃದಯಘಾತದಿಂದ ಸಾವನ್ನಪ್ಪಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಅವರ ಸಾವಿನ ನಂತರವೂ ಕೂಡ ಅವರ ಗಂಟಲು ದ್ರವ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ ಕೂಡ ಗೌತಮ್. ಅದೇ ರಿಪೋರ್ಟ್ ಯಾವಾಗ ಇವತ್ತು ಬರುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಆರೋಗ್ಯ ಇಲಾಖೆಯಿಂದ ಏನಾದ್ರೂ ಈ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆಯಾ ಈವರೆಗೆ ಅಂತ?
ಖಂಡಿತವಾಗಿ ಗೌತಮ್ ಅವರು 2 ದಿನಗಳ ಹಿಂದೆ ಏನೋ ಒಂದು ಸಾವನ್ನಪ್ಪಿದ್ರು. ಆ ಬಳಿಕ ಅವರನ್ನ ಒಂದು ಗಂಟಲು ದ್ರವ ಮಾದರಿ ಪರೀಕ್ಷೆಯಾಗಿ ಕಳಿಸಿಕೊಳ್ಳಲಾಗಿದೆ. ಇದೀಗ ಇವತ್ತು ಸಂಜೆ ಏನೋ ಅವರ ಒಂದು ಪರೀಕ್ಷಾ ವರದಿ ಬರ್ಲಿಕ್ಕಿದೆ ಅಂತಕ್ಕಂಥದ್ದು ಇದೀಗ ಜಿಲ್ಲಾಡಳಿತದ ಒಂದು ಮಾತಾಗಿರುವಂತದ್ದು ಗೌತಮ್. ಎಸ್ ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.